ಸ್ಪೀಕರ್ ಖಾದರ್ ಅವರು ಹಿಂದೂ ವಿಚಾರಗಳ ಬಗ್ಗೆ ಟೀಕೆ ಮಾಡುವುದು ಸರಿಯಲ್ಲ. ಸದನದಲ್ಲಿ ನಾವು ಉತ್ತಮವಾದ ವಿಚಾರಗಳನ್ನು ಚರ್ಚೆಗಳನ್ನು ಮಾಡುತ್ತೇವೆ. ಕ್ಷೇತ್ರಕ್ಕೆ ಅನುದಾನ ಕೊಡಿ ಎಂದು ಕೇಳಿದ್ದೇನೆ. ಆ ಸಂದರ್ಭ ಸಭಾಧ್ಯಕ್ಷರಿಗೆ ಅದನ್ನ ಸಹಿಸಲು ಸಾಧ್ಯವಾಗಿಲ್ಲ. ಪರ್ಯಾಯದ ವಿಚಾರ ಬಂದಾಗ ಬೇರೆ ರೀತಿಯಲ್ಲಿ ಟೀಕೆ ಮಾಡುತ್ತಾರೆ. ಅವರು ತಮ್ಮ ಸ್ಥಾನದ ಗೌರವವನ್ನ ಉಳಿಸಿಕೊಳ್ಳುವ ಕೆಲಸವನ್ನ ಮಾಡಬೇಕು ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಹೇಳಿದ್ದಾರೆ. ಸದನದಲ್ಲಿ ತಾವು ಉಡುಪಿ ಕ್ಷೇತ್ರಕ್ಕೆ ಅನುದಾನ ಕೇಳಿ ಮಾತನಾಡಿದ ಸಂದರ್ಭ ಹರಿಕತೆ ಎಂದು ಟೀಕೆ ಮಾಡಿದಲ್ಲದೆ ತನಗೆ ಮಾತನಾಡಲು ಅವಕಾಶ ನೀಡದೆ ಕುಳಿತುಕೊಳ್ಳಿರಿಸಿರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ವೈರಲ್ ಆಗುತ್ತಿರುವ ಬಗ್ಗೆ ಮಾಧ್ಯಮಗಳು ಪ್ರಶ್ನಿಸಿದಾಗ ಅದಕ್ಕೆ ಶಾಸಕ ಯಶ್ಪಾಲ್ ಉತ್ತರಿಸಿದ್ದಾರೆ. ಸ್ಪೀಕರ್ ಅವರು ಉಡುಪಿ ಕೃಷ್ಣ ಮಠಕ್ಕೆ ಬರುವ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ. ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವರು ಆಸಕ್ತಿ ತೋರಿಸುತ್ತಿಲ್ಲ. ಖಾದರ್ ಅವರು ಓಲೈಕೆ ರಾಜಕಾರಣ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಸಚಿವರಾಗುವ ಕನಸು ಕಾಣ್ತಿದ್ದಾರೆ. ಖಾದರ್ ಅವರು ಉಡುಪಿ ಪರ್ಯಾಯದ ವಿಚಾರಗಳ ಸಂದರ್ಭದಲ್ಲಿ ಟೀಕೆ ಮಾಡುವುದು ಸರಿಯಲ್ಲ ಎಂದು ಯಶ್ಪಾಲ್ ಹೇಳಿದ್ದಾರೆ. ನನ್ನ ಉಡುಪಿ ಕ್ಷೇತ್ರದ ಜನರ ಒಂದು ಸಮಸ್ಯೆಗಳಿಗೆ ಅದೇ ರೀತಿ ಉಡುಪಿಯ ಪರ್ಯಾಯಕ್ಕೆ ಒಂದು ಅನುದಾನ ಕೊಡಬೇಕೆಂಬ ಉದ್ದೇಶ ಇಟ್ಕೊಂಡು ನಾನು ಪ್ರಶ್ನೆ ಹಾಕಿದ್ದೆ. ನನಗೆ ಚುಕ್ಕಿ ಗುರುತಿನಲ್ಲಿ ಅದಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಅದರೊಬ್ಬ ಶಾಸಕನಾಗಿ ನನ್ನ ಕರ್ತವ್ಯವನ್ನು ಉಡುಪಿಯ ಸಮಸ್ಯೆಗಳು, ಏಕೆಂದರೆ ಕಳೆದ 3 ಅವಧಿಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ದಾಖಲೆಯ ಪ್ರಮಾಣದ ಮಳೆಯಾಗಿ ಇವತ್ತು ಸಂಪೂರ್ಣವಾಗಿ ರಸ್ತೆಗಳು ಕೊಚ್ಚಿ ಹೋಗಿದೆ, ಚರಂಡಿಗಳು ಕೊಚ್ಚಿ ಹೋಗಿದೆ. ಯಾವುದೇ ರೀತಿಯ ಗುಂಡಿ ಮುಚ್ಚಲಿಕ್ಕಾಗಿ ಯಾವುದೇ ರೀತಿಯ ಪ್ಯಾಚ್ ಕಾಮಗಾರಿ ಮಾಡಲಿಕ್ಕೆ ಸರ್ಕಾರದಿಂದ ಅನುದಾನ ಬರ್ತಿಲ್ಲ. ಅದರಿಂದಾಗಿ ಸರ್ಕಾರದ ಗಮನ ಸೆಳೆಯಬೇಕಾದ್ರೆ ನಾನು ಆದ ಶಾಸಕನಾಗಿ ಆದ ಕರ್ತವ್ಯ. ಜನರು ನನ್ನನ್ನು ಆಯ್ಕೆ ಮಾಡಿದ್ದು ಕೂಡ ಜನರ ಸೇವೆ ಮಾಡಲಿಕ್ಕೆ. ಆದರೆ ಆ ಪೀಠಕ್ಕೆ ಗೌರವ ಕೊಟ್ಟು ನಾವು ಸುಮ್ಮನಿದ್ದೇವೆ. ಸನ್ಮಾನ್ಯ ಸ್ಪೀಕರ್ ಖಾದರ್ ಅವರು ಭಾಳಷ್ಟು ಹಗುರವಾಗಿ ಹಿಂದೂ ಧರ್ಮದ ಹರಿಕತೆಯ ಬಗ್ಗೆ ಭಾಳ ಹಗುರವಾಗಿ ಅದನ್ನು ಟೀಕೆ ಮಾಡೋ ರೀತಿಯಲ್ಲಿ ಅವರು ಅದನ್ನು ಅಲ್ಲಿ ಪ್ರಸ್ತಾವ ಮಾಡಿದರು. ಕೇವಲ ನಾನೊಬ್ಬ ಶಾಸಕನಾಗಿ ತಾವು ನೋಡಿರ್ಬೋದು, ವಿಧಾನಸೌಧದ ಈ ಚರ್ಚೆಗಳಲ್ಲಿ ಕೇವಲ ಒಂದು ಅರ್ಥಪೂರ್ಣವಾಗಿ ನಾವು ಚರ್ಚೆ ಮಾಡ್ತೇವೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ದಾರಿ ತಪ್ಪುವಂಥ ಪ್ರಯತ್ನಗಳು ಮಾಡೋದಿಲ್ಲ. ಆದರೆ ಖಾದರ್ ಅವರಿಗೆ ತಿಳಿದಾಗೆ ಭಾಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸುವಂಥ 1 ಗಂಟೆ ಚರ್ಚೆಗಳನ್ನು ಮಾಡ್ತಾರೆ. ಆದರೆ ಕೇವಲ ನಾನು ಮಾತಾಡಿದೆ 2 ನಿಮಿಷ 46 ಸೆಕೆಂಡ್. ಕೇವಲ 30 ಸೆಕೆಂಡಲ್ಲಿ ಮಾತಾಡುವಾಗಲೇ ನಮ್ಮ ಸಭಾಧ್ಯಕ್ಷರಿಗೆ ಅದನ್ನು ಸಹಿಸುವಂಥದ್ದಾಗಲಿ. ಯಾಕೆಂದರೆ ಉಡುಪಿ ಜಿಲ್ಲೆ ಒಂದು ಹಿಂದುತ್ವದ ಜಿಲ್ಲೆ ಎಂಬುದನ್ನು ಅವರಿಗೆ ಗೊತ್ತುಂಟು. ಅದರಿಂದಾಗಿ ಪರ್ಯಾಯದ ವಿಚಾರ ಇರ್ಬೋದು, ಉಡುಪಿ ಅಭಿವೃದ್ಧಿ ಬಂದಾಗ ಅವರು ನೇರವಾಗಿ ಒಂದು ಬೇರೆ ರೀತಿಯಲ್ಲಿ ಟೀಕೆ ಮಾಡುವಂಥ ಒಂದು ಕೆಲಸ ಕಡಿಮೆ ಮಾಡಿದರು. ಇವತ್ತೊಬ್ಬ ಶಾಸಕನಾಗಿ ಆ ಪೀಠಕ್ಕೆ ಗೌರವ ಕೊಡ್ತೇನೆ. ಆ ಗೌರವವನ್ನು ಉಳಿಸುವಂಥ ಕೆಲಸ ಸನ್ಮಾನ್ಯ ಅಧ್ಯಕ್ಷರು ಮಾಡಬೇಕಾಗಿದೆ. ಯಾಕೆಂದೇಳಿದರೆ ಅವರ ಶಾಸಕರಾಗಿ ಬೇರೆ ವೇದಿಕೆಯಲ್ಲಿ ಅದಕ್ಕೆ ಯಾವ್ದಾದ್ರು ಟೀಕೆ ಮಾಡಿದಾಗ ಖಂಡಿತವಾಗಿ ಒಬ್ಬ ಶಾಸಕನಾಗಿ ಅವರ ಅಪ್ಪನ ಹೆಸರಲ್ಲಿ ಅವರು ಓಟ್ ಕೇಳಿ ಅವರು ಶಾಸಕರಾದವರು. ನಾವು ಆ ರೀತಿ ಅಲ್ಲ, ನಾವು ತಲಾಮಟ್ಟದಲ್ಲಿ ಹಂತವಾಗಿ ಕಾರ್ಯಕರ್ತರಾಗಿ ಬೆಳೆದು ಇವತ್ತು ಶಾಸಕರಾದರು. ಅದರಿಂದಾಗಿ ಖಾದರ್ ಅವರಿಗೆ ಈ ಒಂದು ಮಾಧ್ಯಮದ ಮೂಲಕ ನಾನು ಅವನಿಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಪೀಠದ ಗೌರವವನ್ನು ಉಳಿಸುವಂಥ ಕೆಲಸ ತಾವು ಮಾಡಬೇಕು. ಯಾಕೆಂದರೆ ಈಗಾಗಲೇ ಕಾರ್ಯಕರ್ತರು ಭಾಳಷ್ಟು ಚರ್ಚೆಗಳನ್ನು ಮಾಡ್ತಿದ್ದಾರೆ. ನಿನ್ನೆ ದಿನ ಅವರು ಉಡುಪಿಯ ಪರ್ಯಾಯದ ಗುತ್ತಿಗೆ ಶ್ರೀಗಳ ಕಾರ್ಯಕ್ರಮ ಬರುವ ಸಂದರ್ಭದಲ್ಲಿ ಅವರಿಗೆ ಕಪ್ಪು ಬಾವುಟ ತೋರಿಸಬೇಕು, ಅವರಿಗೆ ಧಿಕ್ಕಾರ ಆಗಬೇಕೆಂಬ ತಯಾರಿಗಳನ್ನಾಗಿತ್ತು. ಭಾಳಷ್ಟು ಜನ ನನಗೆ ಹೇಳಿದರು ಈ ರೀತಿಯಲ್ಲಿ ಅವರು ಈ ರೀತಿಯ ವರ್ತನೆ ಸರಿಯಲ್ಲ ಅಂತ. ಆದರೆ ನಿನ್ನೆ ಅವರು ಬರುವ ಕಾರ್ಯಕ್ರಮವನ್ನು ಕೂಡ ರದ್ದು ಮಾಡಿ ಬರೋದೇ ಅವರು ಕುತ್ಕೊಂಡಿದ್ದಾರೆ. ಅದರಿಂದಾಗಿ ಖಾದರ್ ಅವರಿಗೆ ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ಮಾಡ್ತೀನಿ. ಆ ಪೀಠಕ್ಕೆ ಕೊಡುವಂಥ ಗೌರವವನ್ನು ಕೊಡ್ತೇವೆ. ಆ ಪೀಠಕ್ಕೆ ಇರುವಂಥ ಗೌರವವನ್ನು ಉಳಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಯಾಕೆಂದರೆ ಚಳಿಗಾಲದ ಅಧಿವೇಶನದಲ್ಲಿ ಯಾರಿಗೆ ಚಳಿ ಬಿಡಿಸಬೇಕೆಂಬುದು ಕೂಡ ನಮಗೆ ಗೊತ್ತುಂಟು. ಅದರಿಂದಾಗಿ ಅವರ ಗೌರವವನ್ನು ಉಳಿಸುವಂಥ ಕೆಲಸ ಮಾಡಲಿ. ಇಲ್ಲದಿದ್ದರೆ ಸರಿಯಾದ ಉತ್ತರವನ್ನು ಸರಿಯಾದ ಸಂಬಂಧದಲ್ಲಿ ನಾವು ನೀಡಲಿಕ್ಕೆ ಬದ್ಧರಿದ್ದೇವೆ.